ಚಿಕನ್ ಸುಕ್ಕದು ಪುಡಿ ಆಗಿದೆ. ಇದೀವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ, ಗೊತ್ತಾಗ್ತಿದೆಯಲ್ಲ. ಈ ಚಿಕನ್ ಸುಕ್ಕದ ನೀವು ಮಸಾಲ ಪುಡಿಯನ್ನು ಮಾಡ್ಕೊಂಡಿಟ್ರೆ ನೆನೆದಾಗೆಲ್ಲ ನೀವು ಚಿಕನ್ ಸುಕ್ಕ ಮಾಡ್ಬೋದು. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆ ಎಲ್ಲ. ಆ್ಯಕ್ಚುಲಾಗಿ ಮಂಗಳೂರು ಚಿಕನ್ ಸುಕ್ಕ ಅಂತಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಆದರೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅಂದ್ಕೊತೀವಿ. ಖಂಡಿತವಾಗ್ಲೂ ಇಲ್ಲ. ಇವತ್ತೊಂದು ಮಂಗಳೂರು ಚಿಕನ್ ಸುಕ್ಕದ ಪುಡಿಯನ್ನು ಮಾಡಿಕೊಂಡು ಈಸಿಯಾಗಿ ಚಿಕನ್ ಸುಕ್ಕನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಸರಿ ಈ ಚಿಕನ್ ಸುಕ್ಕದ ಪೌಡರನ್ನು ನೀವು ಮಾಡಿಟ್ಕೊಂಡ್ರೆ ನೆನೆದಾಗೆಲ್ಲ ನೀವು ಚಿಕನ್ ಸುಕ್ಕನ್ನು ಸುಲಭವಾಗಿ ಮಾಡ್ಬೋದು. ಎಸ್ಪೆಷಲಿ ಇದೆಯಲ್ಲ, ಬ್ಯಾಚುಲರ್ಸಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ರೆಸಿಪಿ ಬಗ್ಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ಗಳನ್ನು ಎಲ್ರಿಗಿಂತ ಬೇಗನೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಮಂಗಳೂರು ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಸುಕ್ಕದ ಪೌಡರ್ ಮಾಡಿಡಲಿಕ್ಕೆ 1 kg ಚಿಕನ್ ಸುಕ್ಕದ ಪೌಡರ್ ಮಾಡಿಡಲಿಕ್ಕೆ ನಮಗೆ ನೋಡಿ ಇಷ್ಟು, ಅಂದರೆ ಈ ಸೈಜಿದು 2 ಚಕ್ಕೆ, 1 ಸ್ಟಾರ್, 8 ಲವಂಗ, 2 ಪಲಾವ್ ಎಲೆ, 1/4 ಟೇಬಲ್ ಸ್ಪೂನಷ್ಟು ಬಡಿಸೊಪ್ಪು. ಇದು ಗರಂ ಮಸಾಲ ಐಟಮ್ಸ್ ಇಷ್ಟು ಬೇಕಾಗುತ್ತೆ. ಆಮೇಲೆ ಈ ಚಿಕನ್ ಸುಕ್ಕದ ಪೌಡರಿಗೆ ಮೇಯ್ನಾಗಿ ಬೇಕಾಗಿರೋದು ನಮಗೆ ಬ್ಯಾಡಗಿ ಮೆಣಸು. ಇದು ಒಂದು kgಗೆ ಆದರೆ 20 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಅದಾದ ನಂತರ ಖಾರಕ್ಕೆ 6 ಗುಂಟೂರು ಮೆಣಸನ್ನು ತಗೊಂಡಿದ್ದೇನೆ. 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ, ಅರ್ಧ ಟೇಬಲ್ ಅಥವಾ 1/4 ಟೇಬಲ್ ಸ್ಪೂನ್ ಸಾಕು, ಅರ್ಧ ಬೇಡ, 1/4 ಟೇಬಲ್ ಸ್ಪೂನಷ್ಟು ಓಮಕಾಳು. ಓಂಕಾಳು ಆಪ್ಷನಲ್, ಎಲ್ಲರೂ ಹಾಕಲ್ಲ, ಕೆಲವರು ಹಾಕ್ತಾರೆ. ಹಾಕಿದರೆ ಜೀರ್ಣಕ್ಕೆಲ್ಲ ತುಂಬಾ ಒಳ್ಳೆಯದು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಹಾಗೆಯೇ ಈ ಚಿಕನ್ ಸುಕ್ಕದ ಮಸಾಲೆ ಪುಡಿ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ 1/4 ಕೊಬ್ಬರಿ, ಒಣ ಕೊಬ್ಬರಿ ಹಾಕೋಬೇಕು. ಕೊಬ್ಬರಿ ಹಾಕಿದರೆ ನಮಗೆ ಸುಕ್ಕ ತುಂಬಾ ಟೇಸ್ಟಾಗಿ ಬರುತ್ತೆ. ಅರಿಶಿನ ಪುಡಿ ಬಿಟ್ಟು ನಾವು ಮಿಕ್ಕಿದ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರಿದುಕೊಂಡು ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ಉರಿನ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಇವಾಗ ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನ ಹಾಕೊತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತೆ ಮತ್ತು ಓಂಕಾಳು, ಕಾಳುಮೆಣಸು ಇಷ್ಟನ್ನು ನಾವು ಒಟ್ಟಿಗೆ ಹಾಕಿ ಹುರ್ಕೋಬಹುದು. ಈ ಮಸಾಲೆಗಳನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರಿದುಕೊಳ್ಳಿ. ಇದು ಹುರಿತಾ ಇರಬೇಕಾದ್ರೆ ನಿಮಗೆ ಕೊತ್ತಂಬರಿ ಬೀಜ ಎಲ್ಲ ಹುರಿದಾಗ ಫ್ಲೇವರ್ ಬರುತ್ತೆ. ಒಂದು ಸ್ವಲ್ಪ ಜೀರಿಗೆ ಪಟಪಟ ಅಂತ ಹೇಳೋ ತನಕ ಹುರಿದ್ಕೋಬೋದು. ಯಾವುದೇ ಕಾರಣಕ್ಕೆ ಕರಟಿಸಬೇಡಿ. ಇದನ್ನ ಹುರಿದಾಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತೀನಿ. ಇವಾಗ ಈ ಇಂಗ್ರೀಡಿಯೆಂಟ್ಸನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳಿ, ಅದು ಸ್ವಲ್ಪ ತಣ್ಣಗಾಗಲಿ. ಸ್ಪೈಸಸನ್ನು ಹುರ್ಕೊಂಡಾದ ನಂತರ ಇವಾಗ ನಾವು ಒಣಮೆಣಸನ್ನು ಹುರ್ಕೋಬೇಕು. ಒಣಮೆಣಸು ಹುರ್ಕೊಳ್ಳುವಾಗ 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ಳಿ, ಇಲ್ಲ ಬೇರೆ ಯಾವುದಾದ್ರೂ ಆಯಿಲ್ ಆಗುತ್ತೆ, ಯಾಕಂತಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಬ್ಯಾಡಗಿ ಮಿರ್ಚಿನ ಹಾಕೊತಾ ಇದ್ದೀನಿ. ಹಾಗೆಯೇ ಈ ಖಾರ ಮೆಣಸು, ಗುಂಟೂರು ಮೆಣಸನ್ನು ಹಾಕೊತಾ ಇದ್ದೀನಿ. ಮೆಣಸು ಹುರಿಯುವಾಗ ನಾವು ಕರಿಬೇವು ಅಥವಾ ಕರಿ ಲೀವ್ಸ್ ಕೂಡ ಒಟ್ಟಿಗೆ ಹಾಕ್ಕೊಂಡು ಹುರ್ಕೋಬಹುದು. ಈ ಮೆಣಸು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ, ಹಾಗೆಯೇ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ಜಾಸ್ತಿ ಮೆಣಸನ್ನು ಕರಟಿಸಬಾರ್ದು. ಇವಾಗ ಕರೆಕ್ಟಾಗಿ ಆಗಿದೆ. ನಾನು ಸ್ಟವನ್ನು ಬಂದ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದೇ ತಟ್ಟೆಗೆ ಈ ಮೆಣಸು ಹುರಿದಿಟ್ಟಿರುವಂತಹ ಮೆಣಸನ್ನು ಕೂಡ ಹಾಕೊಳ್ಳಿ. ಕೊನೆಯದಾಗಿ ಈ ಕೊಬ್ಬರಿ ಇದೆಯಲ್ವಾ, ಇದನ್ನ ಸ್ವಲ್ಪ ನಾವು ಹುರಿದ್ಕೋಬೇಕು. ಜಾಸ್ತಿ ಅಲ್ಲ, ಸ್ವಲ್ಪ ಜಾಸ್ತಿ ಹುರಿದ್ರೆ ಇದು ಆಯಿಲ್ ಬಿಡುತ್ತೆ.
ಒಂದು ವೇಳೆ ಕೊಬ್ಬರಿ ಇಲ್ಲದಿದ್ದರೆ ಅರ್ಧ ಕಪ್ಪಷ್ಟು ಕಾಯಿ ತುರಿನ ತಗೊಂಡು ಅದನ್ನ ನಾವು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅಂದರೆ ಹುರಿದುಕೊಂಡು ಈ ಮಸಾಲ ಇಂಗ್ರೀಡಿಯೆಂಟ್ಸ್ಗೆ ಹಾಕಿಬಿಟ್ಟು ಪುಡಿ ಮಾಡ್ಕೋಬೋದು. ಬಟ್ ನೀರಿನ ಪಸೆ ಇರಬಾರ್ದು. ನೀರಿನ ಪಸೆ ಇದ್ದರೆ ನಮಗೆ ಜಾಸ್ತಿ ದಿನ ಈ ಮಸಾಲ ಪುಡಿಯನ್ನು ಇಡಲಿಕ್ಕೆ ಆಗಲ್ಲ. ಕೊಬ್ಬರಿ ಹುರಿದಾಗಿದೆ. ಇವಾಗ ಇದನ್ನ ಕೂಡ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಈ ತಟ್ಟೆಗೆ. ಈ ಚಿಕನ್ ಸುಕ್ಕದ ನೀವು ಮಸಾಲ ಪುಡಿಯನ್ನು ಮಾಡ್ಕೊಂಡಿಟ್ರೆ ನೆನೆದಾಗೆಲ್ಲ ನೀವು ಚಿಕನ್ ಸುಕ್ಕ ಮಾಡ್ಬೋದು. ತುಂಬಾ ಈಸಿಯಾಗಿ ತುಂಬಾ ಸುಲಭವಾಗಿ ರುಚಿಯಾಗಿರುವಂತಹ ಚಿಕನ್ ಸುಕ್ಕನ ಮಾಡ್ಕೋಬೋದು. ಮಿಕ್ಸಿಗೆ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಳಿ, ಪುಡಿ ಮಾಡ್ಕೊಳ್ಳಿ. ಇದನ್ನ ಒಂದೇ ಸರಿ ಆಗಿಲ್ಲದಿದ್ದರೆ 2 ಸರಿ ಬ್ಯಾಚ್ ಬೈ ಬ್ಯಾಚ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಚಿಕನ್ ಸುಕ್ಕದು ಪುಡಿ ಆಗಿದೆ. ನೀವು ಇದನ್ನ ತುಂಬ ಸಣ್ಣ ನೈಸ್ ಪೇಸ್ಟ್ ಮಾಡಬೇಕು ಅಂತಿಲ್ಲ. ಚಿಕನ್ ಸುಕ್ಕಕ್ಕೆ ಈ ಥರ ಒಂಚೂರು ತರಿ ಇದ್ರೂ ಕೂಡ ಸೂಪರ್ ಆಗಿರುತ್ತೆ. ಗ್ರೈಂಡ್ ಮಾಡಿ ಆದ ನಂತರ ಇವಾಗ ನಾವು ಕೊನೆಯದಾಗಿ ಈ ಅರಶಿನ ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರ್ ಆಗಿರುವಂತಹ ಚಿಕನ್ ಸುಕ್ಕದ ಪುಡಿ ರೆಡಿಯಾಗಿದೆ. ಇದನ್ನ ನಾವು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ಇದು 1 kg ಚಿಕನ್ಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿರುವ ಪುಡಿ. ನೀವು ಬೇಕಾದರೆ ಜಾಸ್ತಿ ಮಾಡ್ಕೊಂಡು ಇಟ್ಕೋಬೋದು. ಇವಾಗ ಈ ಪುಡಿಯನ್ನು ಹಾಕ್ಕೊಂಡು ಒಂದು ಅರ್ಧ kg ಚಿಕನ್ ಸುಕ್ಕನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಚಿಕನ್ ಸುಕ್ಕ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಮೇಲೆ ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಕಾಯಿಸ್ಬಿಟ್ಟು ಒಂದು 4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಇದಾದ ನಂತರ ಚಿಕ್ಕ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕರಿ ಲೀವ್ಸ್, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರಿ ಲೀವ್ಸ್ ಹಾಗೆಯೇ ಬೆಳ್ಳುಳ್ಳಿನ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿ ಮೀಡಿಯಮ್ ಆಗಿ ಫ್ರೈ ಆಗಬೇಕು. ಈರುಳ್ಳಿ ಮೀಡಿಯಮ್ ಫ್ರೈ ಆಗಿದೆ. ಇವಾಗ ನಾನು ಚಿಕನನ್ನು ಹಾಕೊತಾ ಇದ್ದೀನಿ. ಇದು ವಿತ್ ಸ್ಕಿನ್ ಈ ಕುಕ್ಕಿಂಗ್ ಆಯಿಲಲ್ಲಿ ಚೂರು ಮಗುಚ್ಕೊಳ್ಳಿ ಇದನ್ನ. ಇವಾಗ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಅರ್ಧ kg ಚಿಕನ್ ಇದೆ. ಉಪ್ಪನ್ನು ಹಾಕಿ ಒಂಚೂರು ಮಗುಚ್ಬಿಟ್ಟು ನಾವು ಹೈ ಫ್ಲೇಮ್ ಇಟ್ಟು ಇದನ್ನ ಬೇಯಿಸಲಿಕ್ಕೆ ಬಿಡಬೇಕು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಹೈ ಫ್ಲೇಮ್ ಇಟ್ಟು ಒಂದು 4 ರಿಂದ 5 ನಿಮಿಷ ಇದನ್ನ ಬೇಯಿಸಬೇಕು. ನಡುವೆ ಒಂದು ಸ್ವಲ್ಪ ಈ ಚಿಕನನ್ನು ಮಗುಚ್ತಾ ಇದೆ. 5 ನಿಮಿಷದಷ್ಟೊತ್ತಿಗೆ ಚಿಕನ್ ಚೆಂದ ಬೆಂದಿರುತ್ತೆ. ನೀಟಾಗಿ ಒಂದ್ಸರಿ ಮಗುಚ್ಕೊಳ್ಳಿ. ಕೊನೆಗೆ ನಾವು ಚಿಕನ್ ಸುಕ್ಕದ ಪುಡಿಯನ್ನು ಹಾಕೋಬೇಕು. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಚಿಕನ್ ಸುಕ್ಕ ಪುಡಿ ಹಾಕೋಕ್ಕಿಂತ ಮುಂಚೆ ಚಿಕನ್ ಚೆನ್ನಾಗಿ ಬೆಂದಿರಬೇಕು. ಇವಾಗ ಅರ್ಧ kgಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಸುಕ್ಕದ ಪುಡಿಯನ್ನು ಹಾಕೊತಾ ಇದ್ದೀನಿ. ನಾನು ಎಷ್ಟು ಮಾಡಿದ್ದೇನೆ ಅದರ ಅರ್ಧದಷ್ಟು ಹಾಕೊತಾ ಇದ್ದೇನೆ. 1 kgಗೆ ಮಾಡಿರೋದು, ಬಟ್ ಅದರ ಅರ್ಧದಷ್ಟು ಹಾಕೊತಾ ಇದ್ದೇನೆ. ಇವಾಗ ಸ್ವಲ್ಪ ಹುಣಸೆ ಹಣ್ಣಿನ ಜ್ಯೂಸ್ ಅಥವಾ ಒಂದು ಅರ್ಧ ಲಿಂಬೆ ರಸನ ಹಾಕೋಬಹುದು. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಕೆಲವೊಂದು ಸರಿ ಏನಾಗುತ್ತೆ, ಚಿಕನ್ ಬೇಯುವಾಗ ಚಿಕನ್ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ. ಆವಾಗ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ ಅಥವಾ ಹಾಕದಿದ್ರೂ ನಡೆಯುತ್ತದೆ. ಬಟ್ ಇದರಲ್ಲಿ ಈ ಚಿಕನಲ್ಲಿ ನೀರು ಜಾಸ್ತಿ ಬಿಟ್ಟಿಲ್ಲ, ಆದ್ದರಿಂದ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೀನಿ. ನೋಡಿ, ನಿಮಗೆ ಗೊತ್ತಾಗ್ತದಲ್ಲ ಇದರದ್ದು ಕನ್ಸಿಸ್ಟೆನ್ಸಿ, ನಾನು ಎಷ್ಟು ನೀರು ಹಾಕಿದ್ದೀನಿ ಅಂತ. ಇಷ್ಟೇ. ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಉರಿ ಇಟ್ಟು 3 ನಿಮಿಷ ಬೇಯಿಸ್ತಾ ಇದ್ದೀನಿ. ಮಸಾಲದಲ್ಲಿ ಬೇಯಿಸಿಗೆ ಇಟ್ಟ ನಂತರ ಮಿಡ್ಲಲ್ಲಿ ನೀವು ಇದನ್ನ ಮಗುಚ್ತಾ ಇರಬೇಕು. ಹಾಗೆಯೇ ಈ ಚಿಕನ್ ಇದೆಯಲ್ಲ, ಇನ್ನೊಂದು ಸರಿ ಮಸಾಲದಲ್ಲಿ ನೀಟಾಗಿ ಬೇಯಬೇಕು. ಕಮ್ಮಿ ಉರಿ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷ ಇದನ್ನ ಕುಕ್ ಮಾಡ್ಕೊಳ್ಳಿ. 3 ನಿಮಿಷ ಆಗಿದೆ. ವಾವ್, ನೋಡಿ, ಇದನ್ನ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ, ಇದೀವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಗೊತ್ತಾಗ್ತಿದೆಯಲ್ಲ? ನೀವು ಕೋಕೋನಟ್ ಬೇಡ, ಖಡಕ್ಕಾಗಿ ಚಿಕನ್ ಸುಕ್ಕ ಬೇಕು ಅಂತಂದರೆ ಇದನ್ನ ಹೀಗೆಲೇ ಡೈರೆಕ್ಟಾಗಿ ತಿನ್ಬೋದು. ಯಾಕಂತಂದರೆ ಇದಕ್ಕೆ ಕೊಬ್ಬರಿ ಹಾಕಿದ್ದೇವೆ. ಇಲ್ಲ ಇನ್ನೊಂದು ಸ್ವಲ್ಪ ಲೈಟಾಗಿ ಬೇಕು, ಸ್ವಲ್ಪ ಕಾಯಿ ತುರಿ ಹಾಕೋಬೇಕು ಅಂತಿದ್ರೆ ಇವಾಗ ನೀವು ಕಾಯಿ ತುರಿನ ಹಾಕೋಬೋದು.
ಕಾಯಿ ತುರಿನ ಹಾಕ್ಕೊಂಡು ಫ್ಲೇಮ್ ಕಮ್ಮಿ ಇಟ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ಸ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಚಿಕನ್ ಸುಕ್ಕ ರೆಡಿಯಾಗೋಯ್ತು ನಮ್ಮದು. ಇನ್ನೇನಿಲ್ಲ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ಯಮ್ಮಿ ಸೂಪರ್ ಚಿಕನ್ ಸುಕ್ಕ ರೆಡಿ. ನೋಡಿ, ಬಾಯಿ ನೀರು ಬರ್ತಿಲ್ಲದಿದ್ದರೆ ಆಮೇಲೆ ಹೇಳಿ ನೀವು ನನಗೆ. ಇನ್ನೊಂದು, ನಾನು ಈ ಚಿಕನ್ ಸುಕ್ಕದ ಪುಡಿ ಹಾಕಿದ ನಂತರ ಉಪ್ಪು ಹಾಕಿಲ್ಲ. ಬೇಯಿಸುವಾಗ ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಅರ್ಧ ಕೆ ಜಿಗೆ. ಅದಾದ ನಂತರ ಎಲ್ಲೂ ಉಪ್ಪು ಹಾಕಿಲ್ಲ. ಅರ್ಧ ಕೆ ಜಿ ಚಿಕನ್ ಸುಕ್ಕಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಪರ್ಫೆಕ್ಟ್ ಆಗುತ್ತೆ. ಒಂದು ವೇಳೆ ನಿಮಗೆ ಕಮ್ಮಿ ಅಂತ ಅನಿಸಿದರೆ ನೀವು ಮಸಾಲ ಹಾಕಿ ಬೇಯಿಸ್ತಿರಲ್ಲ, ಆವಾಗ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಚಿಕನ್ ಸುಕ್ಕ ಮಸಾಲ ಪುಡಿಯಿಂದ ಎಷ್ಟು ಈಸಿಯಾಗಿ ನಾವು ಚಿಕನ್ ಸುಕ್ಕನ್ನು ಮಾಡ್ಕೊಂಡ್ವಿ ಅಂತ. ತುಂಬಾ ಸಿಂಪಲಾಗಿ, ತುಂಬಾ ಈಸಿಯಾಗಿ ಈ ಚಿಕನ್ ಸುಕ್ಕ ಮಸಾಲ ನೀವು ಒಂದ್ಸರಿ ಮಾಡಿಟ್ಕೊಂಡ್ರೆ ಯಾವಾಗ ನಿಮಗೆ ನಡೀತದೆ ಆವಾಗ ನೀವು ಈಸಿಯಾಗಿ ಚಿಕನ್ ಸುಕ್ಕನ ಮಾಡ್ಕೋಬೋದು. ಎಸ್ಪೆಷಲಿ ಇದೆಯಲ್ಲ, ಬ್ಯಾಚುಲರ್ಸ್ಗೆ ತುಂಬ ಬೆಸ್ಟ್, ಹೇಳಿ ಮಾಡಿಸಿರುವಂಥದ್ದು. ಯಾಕಂತಂದರೆ ಒಂದ್ಸರಿ ಈ ಪುಡಿನ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ನೆಂದಾಗ ನಾವು ಚಿಕನ್ ಸುಕ್ಕನ ಮಾಡಿ ತಿನ್ಬೋದು, ಟೆನ್ಷನ್ನೇ ಇಲ್ಲ. ನೋಡಿದ್ರಲ್ವಾ, ಈ ಸೂಪರ್ ಆಗಿರುವಂತಹ ಚಿಕನ್ ಸುಕ್ಕ ಪುಡಿ ಮತ್ತು ಚಿಕನ್ ಸುಕ್ಕದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಇದನ್ನ ಶೇರ್ ಮಾಡೋದಕ್ಕೆ ಕೂಡ ಮರಿಬೇಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.